ಮಾಡಿದ್ದೀನಿ. ಡಿಸೆಂಬರ್ 17ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣೋ ಪುಷ್ಪ ಚಿತ್ರತಂಡ ನಿನ್ನೆಯಷ್ಟೇ ರಾಜಧಾನಿಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಪತ್ರಕರ್ತರ ಒಂದಿಷ್ಟು ಪ್ರಶ್ನೆಗಳಿಗೆ ಚಿತ್ರತಂಡ ಉತ್ತರಿಸಿತ್ತು. ಈ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣನಿಗೆ ಕನ್ನಡದ ಬಗ್ಗೆ ಇರುವ ಗೌರವ ಏನು ಎಂಬುದು ರಿವೀಲ್ ಆಗಿದೆ. ಕನ್ನಡದಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದೆ, ಆದರೆ ಟೈಮ್ ಸಿಗಲಿಲ್ಲ ಸರ್. ತೆಲುಗು ಡಬ್ಬಿಂಗ್ಗೆ ಐ ಥಿಂಕ್ ಐ ಟುಕ್ 3-4 ಡೇಸ್ ತಗೊಂಡೆ. ಅದಾದಮೇಲೆ ದೇ ಆಲ್ರೆಡಿ ಡಬ್ ಫಾರ್ ಕನ್ನಡ, ಸೊ ದೆ ವಾಸ್ ನೋ ಟೈಮ್. ಅಬ್ಬಬ್ಬಬ್ಬಬ್ಬ, ಕೇಳಿದ್ರ ಈಕೆಯ ವರಸೆಯನ್ನ. ಈಕೆಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಪುರ್ಸೋತು ಎಲ್ವಂತೆ. ನಿನ್ನೆ ಮೊನ್ನೆ ಕಲಿತ ತೆಲುಗಿನಲ್ಲಿ ಡಬ್ಬಿಂಗ್ ಮಾಡುವ ಮಟ್ಟಕ್ಕೆ ಬೆಳೆದ ಈಕೆಗೆ ಮಾತೃಭಾಷೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಅದು ನಂಬೋಕೆ ಆಗುತ್ತಾ? ಹಾಗೆ ಇದು ಕೊಡುವ ಉತ್ತರನ? ಡೈರೆಕ್ಟಾಗಿ ಕನ್ನಡದ ಡಬ್ಬಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಮುಗಿತಾ ಇತ್ತು. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತಿದೆ. ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಮನಸ್ಸಿಲ್ಲ ಅಂದರೆ ನಾನಾ ಕುಂಟು ನೆಪಗಳು ಒಂದೊಂದಾಗಿ ಬರುತ್ತೆ. ಈಕೆಯ ಕನ್ನಡ ವಿರೋಧಿ ನಡವಳಿಕೆಗಳು ಇದೇ ಮೊದಲೇನು ಅಲ್ವಲ್ಲ. ತಮಿಳು ಇಂಡಸ್ಟ್ರಿಗೆ ಕಾಲಿಡುವ ಮುನ್ನವೇ ತಮಿಳು ಕಲಿತು ಅದೇ ಭಾಷೆಯಲ್ಲಿ ನನಗೆ ಕನ್ನಡ ಬರಲ್ಲ ಎಂದು ಹೇಳಿದ್ದನ್ನು ಯಾರೂ ಮರೆತಿಲ್ಲ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಎಲ್ಲ ನಟರ ಹೆಸರೇಳಿ ಇಂಡಸ್ಟ್ರಿಗೆ ಪರಿಚಯಿಸಿದ ಕನ್ನಡ ಚಿತ್ರರಂಗದ ಯಾವ ನಟರ ಹೆಸರೇಳದೆ ಅವಮಾನಿಸಿದ್ದನ್ನು ಯಾರೂ ಕೂಡ ಮರೆತಿಲ್ಲ. ಮಾತೃಭಾಷೆ ಕನ್ನಡದಲ್ಲಿ ಮಾತಾಡಿ ಅಂದರೆ ತೆಲುಗಿನಲ್ಲಿ ಉತ್ತರಿಸಿದಾಕೆಯಿಂದ ಕೆಚ್ಚೆದೆಯ ಕನ್ನಡಿಗರು ನಿರೀಕ್ಷಿಸೋದಾದರೂ ಏನು? ರಶ್ಮಿಕಾ ಹೇಳಿದಂತೆ ಕನ್ನಡಿಗರು ಕೂಡ ಪುಷ್ಪ ವೀಕ್ಷಿಸಲು ನಮಗೆ ಪುರ್ಸೋತು ಇಲ್ಲ ಎಂದು ಹೇಳಬೇಕಷ್ಟೇ. ಕನ್ನಡದಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದೆ, ಆದರೆ ಟೈಮ್ ಸಿಗಲಿಲ್ಲ ಸರ್. ತೆಲುಗು ಡಬ್ಬಿಂಗ್ಗೆ ಐ ಥಿಂಕ್ ಐ ಟುಕ್ 3-4 ಡೇಸ್ ತಗೊಂಡೆ, ಸೊ ದೆ ವಾಸ್ ನೋ ಟೈಮ್. ಇದರ ಮಧ್ಯೆ ಮತ್ತೊಂದು ವಿಚಾರದ ಬಗ್ಗೆಯೂ ಮಾತಾಡಬೇಕು. ಭಾರತೀಯ ಚಿತ್ರರಂಗದಲ್ಲೇ ಸಖತ್ತಾಗಿ ಕ್ರಿಯೇಟ್ ಮಾಡಿದ ಚಿತ್ರ ಅಂದರೆ ಅದು RRR. ಇದರಲ್ಲಿ ನಾಯಕ ನಟರಾಗಿ ಕಾಣಿಸಿಕೊಂಡ NTR ಹಾಗೆ ರಾಮಚಂದ್ರ ತೇಜ ಅವರು ತಮ್ಮ ತಮ್ಮ ಪಾತ್ರಗಳಿಗೆ ಕನ್ನಡದಲ್ಲೇ ಸ್ವತಃ ಡಬ್ಬಿಂಗ್ ಮಾಡಿದ್ದಾರೆ. ಕನ್ನಡದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ಮುಖ ಮಾಡುವಾಗ ನಮ್ಮ ರಾಜ್ಯದವಳೆಯಾದ ರಶ್ಮಿಕಾಗೆ ಕನ್ನಡ ಅಂದರೆ ಅದ್ಯಾಕೆ ಅಸಡ್ಡೆ ಎಂದರೆ ಉತ್ತರವಿಲ್ಲ. ಇಂಥವರ ಚಿತ್ರವು ನಮ್ಮ ನಾಡಲ್ಲಿ ರಿಲೀಸ್ ಆಗ್ತಿದೆ ಎನ್ನೋದೇ ಖೇದಕರ. ನಮಸ್ಕಾರ. ಕನ್ನಡದಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದೆ, ಆದರೆ ಟೈಮ್ ಸಿಗಲಿಲ್ಲ ಸರ್. ತೆಲುಗು ಡಬ್ಬಿಂಗ್ಗೆ ಐ ಥಿಂಕ್ ಐ ಟುಕ್ 3-4 ಡೇಸ್ ತಗೊಂಡೆ, ಸೊ ದೆ ವಾಸ್ ನೋ ಟೈಮ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.